ನೋಡಿ ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತಹ ಆಳ್ವಾಸ್ ಮೂಡಬಿದ್ರೆ ಒಂದು ಕಡೆಗಾದ್ರೆ ಮತ್ತೊಂದು ಕಡೆಯಲ್ಲಿ ದೂರದ ಹರಿಯಾಣದ ನವೀನ್, ಅದೇ ರೀತಿ ಪ್ರಬಲ ಕೊಡಗಿನ ಸುಚಿ, ಅದೇ ರೀತಿ ತುಳುನಾಡಿನ ಹೆಸರಾಂತ ದಾಳಿಗಾರರಾದ ರಶೀದ್ ಬನಾರಿ, ವಿಶ್ವರಾಜ ಇರುವಂತಹ ತಂಡ ಹೊಳ್ಳ ಟ್ರೆಕ್ಸ್ ತಂಡಗಳ ಮಧ್ಯ ಮೊದಲ ಸೆಮಿಫೈನಲ್ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು. ಅದೇ ರೀತಿ 6ನೇ ವರ್ಷದ ಅದ್ದೂರಿ ಪಿಲಿಯೇಸ ಕಾರ್ಯಕ್ರಮ ಕಲ್ಲೇಗ ಶ್ರೀ ಕಲ್ಕುಡ ದೇವಸ್ಥಾನದಲ್ಲಿ ಟೀಮ್ ಕಲ್ಲೇಗ ಕೈಗಸಿದರ ವತಿಯಿಂದ ಸಾಗಲಿಕ್ಕಿದೆ. ಆರಂಭಗೊಂಡಿದೆ ನೋಡಿ ಆಳ್ವಾಸ್ ಪರವಾಗಿ ದಾಳಿ. ಮೊದಲ ದಾಳಿಯಲ್ಲಿ ವಿಫಲಗೊಂಡಂತ ಟಕ್ಕಲ್ನಲ್ಲಿ ವಿಫಲ, ಖಾತೆಯ ಆರಂಭ ಕಂಡಿದೆ ಆಳ್ವಾಸ್. ಕೊಡಗಿನ ಪ್ರತಿಭೆ ಪ್ರಸ್ತುತ ಹೊಳ್ಳ ಕ್ರೆಕ್ಸ್ ತಂಡದಲ್ಲಿ ಒಂದರ ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ರನ್ನಿಂಗ್ ಹ್ಯಾಂಡ್ ಚಿನ್ನಪ್ಪ ಎತ್ತದಲ್ಲಿ ಮತ್ತೆ ಮುಂದುವರಿಸಿಕೊಂಡಿದೆ. ಪ್ರಬಲ ಹೋರಾಟದ ಮಧ್ಯ 2-1 ಸ್ಪರ್ಧೆ. ವಿಶ್ವರಾಜ ಕರ್ನಾಟಕ ಮಾತ್ರವಲ್ಲದ ಹೊರ ರಾಜ್ಯಗಳಲ್ಲಿ ಮಾತ್ರವಲ್ಲದ ವಿದೇಶದಲ್ಲಿಯೂ ಕೂಡ ಆಡಿರುವ ಪ್ರತಿಭೆ ವಿಶ್ವರಾಜ ದಾಳಿಯಲ್ಲಿ ಮತ್ತೆ 2-2 ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಡಿಫೆನ್ಸ್ಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಹೊಳ್ಳ ಕ್ರೆಕ್ಸ್ ತಂಡ. ಆದರ್ಶ ಪ್ರಸ್ತುತ ದಾಳಿಯಲ್ಲಿ ಪ್ರೊ ಕಬಡ್ಡಿ ತಾರ 3-2 ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ ಮುನ್ನಡೆಯಲ್ಲಿ ಹೊಳ್ಳ ಕ್ರೆಕ್ಸ್ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಮೊದಲ ಉಪಾಂತ್ಯ ಪಂದ್ಯದಲ್ಲಿ ಆಳ್ವಾಸ್ ತಂಡದ ವಿರುದ್ಧವಾಗಿ ಹೊಳ್ಳ ಕ್ರೆಕ್ಸ್ ತಂಡಗಳ ನಡುವೆ ಅದ್ಭುತ ದಾಳಿಗಳ ಮಗಳಿನ ಅಂಗವನ್ನು ಕಂಡುಕೊಂಡಂತಹ ನಿಲುವುಗಳಲ್ಲಿ ಮೊದಲ ಸೆಮಿಫೈನಲ್ ಸ್ಪರ್ಧೆ ರಶೀದ್ ಬನಾರಿ ಕಬಡ್ಡಿಯ ವರ್ಣರಂಜಿತ ಅಧ್ಯಾಯವಿರುವ ಪ್ರತಿಭೆ ಪ್ರಸ್ತುತ ದಾಳಿಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 3-3 ಸಮಬಲದಲ್ಲಿ ಮುಂದುವರಿಸಿಕೊಂಡಿದೆ. Third round, do or die. 4-3 ಸ್ಪರ್ಧೆ ಆರಂಭದಲ್ಲಿ ನಡೆಯಲಿದ್ದಂತಹ ಆಳ್ವಾಸ್ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. 4-3 ಮುಖೇನ ಮುಂದುವರಿಸಿಕೊಂಡ ನಿಲುವುಗಳಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ವರುಣ್ ಟ್ರಾವೆಲ್ಸ್ ತಂಡಗಳು ತಯಾರಾಗಿರಬೇಕು.
ಪ್ರಬಲ ಹೋರಾಟಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 6 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿದೆ. ಎಸ್ ಬೋನಸ್ 5-4 ಸ್ಪರ್ಧೆ 5-4 ವಿಶ್ವರಾಜ ದಾಳಿಯಲ್ಲಿ 5-4 ಮುಖೇನ ಮುಂದುವರಿಸಿಕೊಂಡಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಮೊಯ್ಯಿಗೆ ಮೊಯ್ 5-5 ಸ್ಪರ್ಧೆ 5-8 ಪ್ರಬಲ ಮೊದಲ ಉಪಾಂತ್ಯ ಪಂದ್ಯ ಸೆಮಿಫೈನಲ್ ದಾವಂತದಲ್ಲಿ ತಂಡಗಳು ವಿರಾಮದ ಅವಕಾಶವನ್ನು ಕಂಡುಕೊಂಡಿದ್ದ 6-5 ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ. ಪ್ರಬಲ ಡಿಫೆಂಡರ್ ಹೊರಾಂಗಣ ಅವಕಾಶವನ್ನು ಕಂಡುಕೊಂಡಿದ್ದ. ವಿಶ್ವ ಪ್ರಸ್ತುತ ದಾಳಿಯಲ್ಲಿ 6-5 ಮುಖೇನ ಪ್ರಸ್ತುತ ಸ್ಪರ್ಧೆ ಮುಂದುವರಿಸಿಕೊಂಡಿದ್ದ. ಬ್ಯಾಕ್ ಟು ಬ್ಯಾಕ್ ದಾಳಿಗಳ ಮುಖೇನ 6-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 6-8 ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನ 7-6 ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವರಾಜ ದಾಳಿಯಲ್ಲಿ 7 ಜನ ಡಿಫೆಂಡರ್ಗಳು ಬೋನಸ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಪ್ರಬಲ ದಾಳಿಯೊಂದಿಗೆ ಮರಳಿದ 5 ಡಿಫೆಂಡರ್ಗಳಿರುವಂತಹ ಸಂದರ್ಭ. ಗಣೇಶನ ಬ್ಯಾಕ್ ದಾಳಿಗಳ ಮಧ್ಯ ರಶ್ಮನಾರಿಯ ಬಂಧನಗೊಂಡಿದ 8-6 ಸ್ಪರ್ಧೆ 2 ಅಂಕಗಳ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ. ಪ್ರಬಲ ಹೋರಾಟಗಳ ಮಧ್ಯ ಮುಂದುವರಿಸಿಕೊಳ್ಳುವ ನಿಲುವುಗಳಲ್ಲಿ ಧರೀಶ್ ಮಾಲಕಂತದ ಹೊಳ್ಳ ಬೆಳಕರಿಸುವ ಒಂದು ಕಡೆಗಾದರೆ ಸತೀಶ್ ಇವರ ಗರಡಿಯಲ್ಲಿ ಪಳಗಿದ ಆಳ್ವಾಸ್ ಮೂಡಬಿದ. ಮತ್ತೊಂದು ಕಡೆಯಲ್ಲಿ ಕಳೆದ 1.5 ದಿನಗಳಿಂದ ವಿಶ್ರಾಂತಿಯಲ್ಲಿ ಬರುತ್ತಾ ಒಂದಷ್ಟು ಅನುಪಸ್ಥಿತಿ ಆಳ್ವಾಸ್ ತಂಡಕ್ಕೆ ಕಾಡುತ್ತಾ ಇದೆ. ಎಂಟು 7 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದೇ ಮೈದಾನದಲ್ಲಿ ದೊಡ್ಡ ಮಟ್ಟಿನ ಹೋಳಿ ಸ್ಪರ್ಧೆಗಳು ಸಾಗಿ ಬರಲಿದೆ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಹೆಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. 9-7 ಸ್ಪರ್ಧೆ ಮುಂದುವರಿಸಿಕೊಂಡ ನಿಲುವುಗಳಲ್ಲಿ 2 ಅಂಕಗಳ ಮುನ್ನಡೆಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಆಳ್ವಾಸ್ ಮೂಡಬಿದ. ವಿಶ್ವ ಪ್ರಬಲ ಹೋರಾಟಗಳನ್ನು ಕಾಯ್ದಿರಿಸಿಕೊಂಡ ನಿಲುವುಗಳಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದ ದಾಳಿಗಳು ಸಮಬಲದಲ್ಲಿ ಸ್ಪರ್ಧೆ 9-9 ಮುಂದುವರಿಸಿಕೊಂಡಿದೆ.
ಗಣೇಶ ಪ್ರಸ್ತುತದಲ್ಲಿ 5 ಡಿಫೆಂಡರ್ಗಳು ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದ್ರೆ 11-10 ಮಗನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವ ದಾಳಿಯಲ್ಲಿ ಪ್ರಬಲ ಸ್ಪರ್ಧೆ ನೋಡಿ ವೀಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸುವಂತಹ ಪಂದ್ಯ. 11-10ರಲ್ಲಿ ಆರಂಭದಿಂದಲೇ ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 11-11ರಲ್ಲಿ ಸ್ಪರ್ಧೆ 11-11ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಹಳ್ಳ ಕಳಿಸಿದರೆ ಆಳ್ವಾಸ್ ಮೂಡಬಿದ್ರೆ ತಂಡಗಳ ಮಧ್ಯೆ ಪ್ರಬಲತೆಯ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದೆ. 4 ಡಿಫೆಂಡರ್ಗಳು ಆಹಾ ಆದೇಶ ಅದ್ಭುತ ಟ್ಯಾಕಲ್ ಮುಖೇನ 12-11ರಲ್ಲಿ ಮತ್ತೆ ಮುನ್ನಡೆಯಲ್ಲಿ ಹಳ್ಳ ಒಮ್ಮೆ ಆಳ್ವಾಸ್ ಪರವಾಗ್ತದೆ, ಮತ್ತೊಮ್ಮೆ ಹಳ್ಳ ಪರವಾಗ್ತಿದೆ. ಪಂದ್ಯ ಚಂಚಲೆಯಾಗಿದೆ. ವಿಜಯಲಕ್ಷ್ಮಿ 12-11ರಲ್ಲಿ ಸ್ಪರ್ಧೆ 12-11. ಆಹಾ ಸೂಪರ್ 3 points. 15-11ರಲ್ಲಿ ಸ್ಪರ್ಧೆ 15-11. 15-11ರ ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಅವಳಿಗಳ ಸೇರ್ಪಡೆಯನ್ನು ಕಂಡುಕೊಂಡಿದೆ. 13-15ರಲ್ಲಿ ಸ್ಪರ್ಧೆ 13-15. ವಂಡರ್ಫುಲ್ ಹೈ ವೋಲ್ಟೇಜ್ ಮ್ಯಾಚ್. 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ವಿಶ್ವದ ಅವಳಿಯಲ್ಲಿ 15-13ರ ನಿಲುವಿನಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಅದ್ಭುತ ದಾಳಿಗಳ ಪರಾಕ್ರಮ. ವಿಶ್ವನ ದಾಳಿಗಳು 16-13ರ ಮುಖೇನ 3 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳಾಟ ತಂಡ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಹದಿನಾರರಲ್ಲಿ ಸ್ಪರ್ಧೆ 16 ವಿಶ್ವನ ಬಂಧನ ಈ ಮುಖೇನ ಅಂಕಪಟ್ಟಿಯಲ್ಲಿ 16-16ರಲ್ಲಿ ಸಮಬಲ. ಅದ್ಭುತ ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಿದೆ. ಶಶಾಂಕ ದಾಳಿಗಳಲ್ಲಿ ಮತ್ತೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. 17-16ರ ಮುಖೇನ ರಶೀದ್ ಬನಾರಿಯ ಬಂಧನ. 18-17-16ರಲ್ಲಿ ಸ್ಪರ್ಧೆ 18-16. ಆಳ್ವಾಸ್ ಮುನ್ನಡೆಯಲ್ಲಿದೆ. 3 ಡಿಫೆಂಡರ್ಗಳು ಸೂಪರ್ ಟ್ಯಾಕಲ್ ಶಶಾಂಕ್ ದಾಳಿಯಲ್ಲಿ ಸ್ಪರ್ಧೆ
ಪ್ರಬಲತೆಗೆ ಮತ್ತೆ ಮುಂದುವರಿಸಿಕೊಂಡಿದ್ದ 18ರಲ್ಲಿ ಸಮಬಲದಲ್ಲಿದ್ದ ಪಂದ್ಯ. ಹದಿನೆಂಟರ ಮುಗಿಯ ನಮಗೆ ಮುಂದುವರಿಸಿಕೊಂಡಿದ್ದ ನಿಲುವುಗಳಲ್ಲಿ ಬ್ಯಾಕ್ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದ್ದ ಅದ್ಭುತ ಪ್ರಯತ್ನ. ಹೊಳ್ಳ ಡಿಫೆನ್ಸ್ ವಿಭಾಗ ಬಲಿಷ್ಠಗೊಂಡಿದೆ. ಸೆಮಿಫೈನಲ್ ಸ್ಪರ್ಧೆಯಲ್ಲಿ ವೀಕ್ಷಕರ ಕರತಾಡ ಮುಗಿಲೆತ್ತಿದೆ. 1918ರಲ್ಲಿ ಸ್ಪರ್ಧೆ 1980 ಅಗೈನ್ ವಿಶ್ವರಾಜ. ಒಂದಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ ಒಂದಷ್ಟು ಸಮಯದಲ್ಲಿ ಹಿನ್ನಡೆಯಲ್ಲಿದ್ದಂತಹ ಹೊಳ್ಳ ಕ್ರ್ಯಾಕರ್ಸ್ ಪ್ರಸ್ತುತ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಮಾಡು ಇಲ್ಲವೇ ಮಾಡಿದಾಳಿಯಲ್ಲಿ 18-19ರಲ್ಲಿ ಮುಂದುವರಿಸಿಕೊಂಡಿದ್ದ ಒಂದಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ಅನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ now single point. 20-18ರಲ್ಲಿ ಮಧ್ಯಂತರ ವಿರಾಮದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ದಿವಂಗತ ಉದಯ ಚೌಟ ಇವರ ಸಹೋದರ ಜಗನ್ನಾಥ ಚೌಟ, ಅದೇ ರೀತಿ ದ್ವಿತೀಯ ಬಹುಮಾನ ಅಧ್ಯಕ್ಷರು, ಅದೇ ರೀತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕುರೈಟ್ ಅಲ್ ಶಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದುಬೈ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಪ್ರಾಯೋಜಕರಾಗಿ ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಟನ್ ಗೈಸ್ ಸೌದಿ ಅರೇಬಿಯಾ, ಅಮರ್ ಅಕ್ಬರ್ ಅಂತೋನಿ ಸಂಹಾರ್ದ ಫ್ರೆಂಡ್ಸ್ ಸೌದಿ ಅರೇಬಿಯಾ, ತುಳುನಾಡ ಪ್ರೀಮಿಯರ್ ಲೀಗ್ ಸೌದಿ ಅರೇಬಿಯಾ. ಎಲ್ಲ ಪ್ರಾಯೋಜಕರಿಗೆ ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮೊದಲಾರ್ಧ ಮಾರ್ಧಗೊಂಡಿದೆ. ಪ್ರತಿಯಾರ್ಧ 6 ಮಗಣದ ನಿಲುವುಗಳಲ್ಲಿ 20-18ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಂತಹ ಪ್ರಸ್ತುತ ಸಮಯ ವ್ಯಾಖ್ಯಾನ ಪ್ರಯತ್ನ ರೆಡ್ಡಿ ಗುರಿಯಾಗಿಸಿದ ದಾಳಿ ಆದರ್ಶ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸತತ ಪ್ರಯತ್ನಗಳ ಮಧ್ಯ ಎಂಪಿ ದಾಳಿಯೊಂದಿಗೆ ಮರಳಿದ ಮಾಡು ಇಲ್ಲವೇ ಮಾಡಿದ ದಾಳಿಯಲ್ಲಿ ವಿಶ್ವರಾಜ. ಸೂಪರ್ ಟ್ಯಾಕಲ್ ಇಸ್ ಆನ್. 3 ಜನ ಡಿಫೆಂಡರ್ಗಳ ಮಧ್ಯ ಆಳ್ವಾಸ್ ಕಾಲೇಜಿನ ಅಂಕಣದಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡದ ಪರವಾಗಿ ಥರ್ಡ್ ರೈಡ್ 22-18ರಲ್ಲಿ ಮುಂದುವರಿಸಿಕೊಂಡಿದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. 25-19ರಲ್ಲಿ ಸ್ಪರ್ಧೆ 25-19. ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತಿರುವಂತಹ ಅಂತರದಲ್ಲಿ ಪುತ್ತೂರು ಪ್ರೊ ಕಬಡ್ಡಿ ಪಂದ್ಯಾಟ 2023ರ
ಸುಂದರ ಟ್ರೋಫಿಯ ಕೊಡುಗೆ ಪಾಪ್ಯುಲರ್ ಐಸ್ ಕ್ರೀಮ್ ಪುತ್ತೂರಿಗೆ ನೂತನ ಕೊಡುಗೆಯಾಗಿ ಪರಿಚಯಿಸುತ್ತಿರುವ ಪಾಪ್ಯುಲರ್ ಐಸ್ ಕ್ರೀಮ್ ಇದರ ವತಿಯಿಂದ ಸುಂದರ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಸೊ ವಿಶೇಷ ಕೃತಜ್ಞತೆಗಳು ಪಾಪ್ಯುಲರ್ ಐಸ್ ಕ್ರೀಮ್ ಪುತ್ತೂರು ಇವರಿಗೆ. 25-20 ಈ ಒಂದು ಕಬಡ್ಡಿ ಪಂದ್ಯಾಟದ ಪ್ರಮುಖ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನ ಕೊಡುವವರು ಮೊಯಿನ್ ಮಾಲಕತ್ವದ ಬಿಕೆ ಬಿಲ್ಡ್ ಮಾರ್ಟ್ ಪುತ್ತೂರು. ಈ ಪ್ರಾಯೋಜಕರಿಗೂ ಕೂಡ ವಿಶೇಷ ಕೃತಜ್ಞತೆಗಳು. ಅದೇ ರೀತಿ ರಾಧಾಸ್ ಸಿಲ್ಕ್ ಟೆಕ್ಸ್ಟೈಲ್ಸ್ ಫ್ಯಾಮಿಲಿ ಶೋರೂಮ್ ತಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದೆ. Third red. Third red. Do or die. ಮಾಡುವಿಲ್ಲವೇ ಮಡಿದಾಳಿಯಲ್ಲಿ ರಶೀದ್ ಬನಾರಿ. ಪ್ರಬಲ ಹೋರಾಟವನ್ನು ನೋಡುತ್ತಿರುವಂತಹ ಅಂಕಗಳಿಕೆಯಲ್ಲಿ 26-21 ಮುಂದುವರಿಸಿಕೊಂಡಿದೆ. ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ. ಬೋನಸ್ನೊಂದಿಗೆ ಮರಳಿದಂತಹ 27-21 ಸ್ಪರ್ಧೆ. ಸಮ ಅಂಕನ ಸಮಾನ ಅಂಕ ಪ್ರಾಪ್ತಿಗೊಂಡಂತ ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತಿರುವಂತಹ ಈ ತಂಡಗಳ ಮಧ್ಯೆ 29-22 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 23-29 ಮುಖೇನ ಸ್ಪರ್ಧೆಯಲ್ಲಿ 6 ಅಂಕಗಳ ಅಂತರದಲ್ಲಿ ರಶೀದ್ ಬನಾರಿಯ ಬಂಧನ. 24-29 ಸ್ಪರ್ಧೆ. 24-29 in favor of ಹೊಳ್ಳ ಕ್ರ್ಯಾಕರ್ಸ್ ತಂಡ ಮುನ್ನಡೆಯಲ್ಲಿದೆ. ನಾಲ್ಕರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವ ಪ್ರಸ್ತುತಳಿಯಲ್ಲಿ ಪ್ರಸ್ತುತ ಒಂದಷ್ಟು ಸಮಯದಲ್ಲಿ ಆಳ್ವಾಸಿನ ಗರಡಿಯಲ್ಲಿ ಪಳಗಿದ ಪ್ರತಿಭೆ ರಂಜಿತ್ ದಾಳಿಯಲ್ಲಿ 30-24 ಮುಂದುವರಿದಂತೆ 5 ಡಿಫೆಂಡರ್ಗಳು ಅದ್ಭುತ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಗಳ ಮುಖೇನ ಮೂವತ್ತೊಂದು 24 ಸ್ಪರ್ಧೆ 31-24 31-24 ಮುಂದುವರಿಸಿಕೊಂಡಿದೆ. 5 ಡಿಫೆಂಡರ್ಗಳು ಬೋನಸ್ ಆಫ್ ಆಗಿದೆ. ಪ್ರಬಲ ದಾಳಿ ವಿಶ್ವರಾಜನ ಕಡೆಯಿಂದ ನಿರಂತರ ದಾಳಿಗಳ ಮುಖೇನ ಗಣೇಶನ ದಾಳಿಗಳ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಏಕಾಂಗಿ ಪ್ರಯತ್ನ ವಿಫಲಗೊಂಡಿದೆ. 25-31 ಸ್ಪರ್ಧೆ. ಥರ್ಡ್ ರೌಂಡ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ವಿಶ್ವ ಮಾಡುವಿಲ್ಲವೇ ಮಡಿ ದಾಳಿಗೆ ಜವಾಬ್ದಾರಿಯಲ್ಲಿ ಮುಂದುವರಿಸಿಕೊಂಡಿದೆ. ವಿಶ್ವನ ದಾಳಿಗಳು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಬೋನಸ್ಗಳ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ
ಬೋನಸ್ 32-25 ಸ್ಪರ್ಧೆ. ಆತ್ಮಹತ್ಯೆಯ ಮುಖೇನ ಎದುರಾಳಿ ತಂಡಕ್ಕೆ ಅಂಕ. ಈ ಮುಖೇನ ಸ್ಪರ್ಧೆಯಲ್ಲಿ ಸ್ಪಷ್ಟ ಮನ್ನಣೆಯನ್ನು ದಾಖಲಿಸಿಕೊಳ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್ ತಂಡ. 32-25 ಸ್ಪರ್ಧೆ. 33-25, 33-25. ಅದ್ದೂರಿ ಪಿಲಿಗೇಸ್ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಬಂದು ಪಿಲಿಗೇಸ್ ಸ್ಪರ್ಧೆಗೆ ತಮಗೆ ವಿಶೇಷ ಸ್ವಾಗತ ಟೀಮ್ ಕಲ್ಲಿಗ ಟೈಗರ್ಸ್ ವತಿಯಿಂದ. 26-33 ಮುಖೇನ ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ವಿಶ್ವದಾಳಿಯಲ್ಲಿರುವಂತಹ ಪ್ರಬಲ ದಾಳಿಗಳ ಮುಖೇನ ತಂಡವನ್ನ ಗೆಲುವಿನ ದಡದ ಸಮೀಪದಲ್ಲಿ ಮುಂದುವರಿಸಿಕೊಳ್ತಾ ಇದೆ. ದ್ವಿತೀಯ ಸೆಮಿಫೈನಲ್, ಸೆಕೆಂಡ್ ಸೆಮಿಫೈನಲ್ ಬಿಟ್ವೀನ್ ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ವರುಣ್ ಟ್ರಾವೆಲ್ಸ್ ಬೆಳ್ತಂಗಡಿ ತಂಡಗಳು ತಯಾರಾಗಿರಬೇಕು. 33-26 ಸ್ಪರ್ಧೆ. 33-26 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್ ತಂಡ ತಯಾರಾಗಿರಬೇಕು. ಮಗದೊಂದು ಅಂಕದ ಸೇರ್ಪಡೆಯನ್ನು ಕಂಡಂತಹ ನಿಲುವಿನಲ್ಲಿ ಥರ್ಡ್ ರೌಂಡ್. 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. 33-27 ಸ್ಪರ್ಧೆ. ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಪ್ರಬಲ ಸ್ಪರ್ಧೆಯನ್ನು ಹುಡುಕುವ ನಿಟ್ಟಿನಲ್ಲಿ 7 ಅಂಕಗಳ ಅಂತರದಲ್ಲಿ ಈ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. 34-27 ಸ್ಪರ್ಧೆ ಇದೆ. ಮೊದಲ ಸೆಮಿಫೈನಲ್ ಸ್ಪರ್ಧೆ ಹೊಳ್ಳ ಕ್ರ್ಯಾಕರ್ಸ್ ತಂಡದ ವಿರುದ್ಧವಾಗಿ ಆಳ್ವಾಸ್ ತಂಡಗಳ ಮಧ್ಯ. ನೋಡಿ, ಮುಂದಿನ ದ್ವಿತೀಯ ಸೆಮಿಫೈನಲ್. ಲಾಸ್ಟ್ 4 minutes of the full time. 35-27 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಬರೋಬ್ಬರಿ 8 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ತಂಡ ಮುನ್ನಡೆಯನ್ನು ದಾಖಲಿಸಿಕೊಂಡಿದೆ. ನೋಡಿ, ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ವರುಣ್ ಟ್ರಾವೆಲ್ಸ್ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳು ತಯಾರಾಗಿರಬೇಕು. ವರುಣ್ ಟ್ರಾವೆಲ್ಸ್ ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ತಂಡಗಳು ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ತಯಾರಾಗಿರಬೇಕು. ಲಾಸ್ಟ್ 3 minutes of the full time. ಕೊನೆಯ 3 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. 36-27, 36-27 in favor of ಹೊಳ್ಳ ಕ್ರ್ಯಾಕರ್ಸ್. ನೋಡಿ, ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡ. 36-27 ಸ್ಪರ್ಧೆ. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ ಗಣೇಶ ಪ್ರಸ್ತುತಾಣಿಯಲ್ಲಿ.
ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ ಮೂವತ್ತ 26 ಸ್ಪರ್ಧೆ 36-28 ಸ್ಪರ್ಧೆ This last minute of the full time. Third right. Do or die ದಾಳಿಗಳಲ್ಲಿ ರಶೀದ್ ಬನಾರಿ ಮೂವತ್ತ 7ರಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್ ಗೆಲುವಿನತ್ತ ಮುನ್ನುಗ್ಗುತ್ತಾ ಇದ್ದಂತೆ ಬೋನಸ್ ವಿಶ್ವದಾಳಿಯಲ್ಲಿ ಫೈನಲ್ ಅಂತ ಹೆಜ್ಜೆ ಹಾಕ್ತಾ ಇದೆ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ಕ್ಷಣಗಣನೆ ಫೈನಲ್ ನಡೆಗೆ 60 ಸೆಕೆಂಡ್ಸ್ಗಳು ಮಾತ್ರ ಬಾಕಿ ಲಾಸ್ಟ್ ಮಿನಿಟ್ಸ್ ಆಫ್ ದಿ ಫುಲ್ ಟೈಮ್ 37-29 ಮುಖೇನವಾಗಿ ಸ್ಪರ್ಧೆ ಮುಂದುವರಿಸಿಕೊಂಡಿದೆ 37 ಸ್ಪರ್ಧೆ ಎಸ್ ಈ ಮುಖೇನ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುವುದಾಗಿದೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೆ ಅಭಿನಂದನೆಗಳು ನೋಡಿ ಸೆಮಿಫೈನಲ್ ಹಂತದ ತನಕ ಬಂದು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಆಳ್ವಾಸ್ ತಂಡವನ್ನ ಅಭಿನಂದಿಸಿ ಈ ಮುಖೇನ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಂತಹ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೂ ಕೂಡ ಅಭಿನಂದನೆಗಳು ಎಸ್ ಬಲಿ ದ್ವಿತೀಯ ಸೆಮಿಫೈನಲ್ ವರುಣ್ ಟ್ರಾವೆಲ್ಸ್ ವರ್ಸಸ್ ಬ್ಯಾಂಕ್ ಆಫ್ ಬರೋಡಾ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ